ತುಳುನಾಡಿನ ಧಾರ್ಮಿಕ ವಿಚಾರ ಹಾಗೂ ನಂಬಿಕೆಗಳು ಬೇರೆಲ್ಲಾ ಕಡೆಗಳಿಗಿಂತ ಭಿನ್ನವಾಗಿದ್ದು, ಇಲ್ಲಿನ ದೈವಾರಾಧನೆ ದೇಶ ವಿದೇಶದಲ್ಲೂ ಫೇಮಸ್ ಆಗಿದೆ. ಒಂದೊಂದು ದೈವಗಳ ಇತಿಹಾಸ, ಅವುಗಳ ಆರಾಧನಾ ಪದ್ಧತಿ ಹಾಗೂ ಕಾರ್ಣಿಕಗಳು ಜನರನ್ನು ತುಳುನಾಡಿನತ್ತ ನೋಡುವಂತೆ ಮಾಡಿದೆ. ಇದು ತುಳುನಾಡಿನ ದೈವಾರಾಧನೆಯ ಚಿತ್ರಣ ಆದ್ರೆ, ನೀವೀಗ ನೋಡ್ತಾ ಇರೋದು ಮಹಾರಾಷ್ಟ್ರದ ಮರಾಠಿಗರ ಧಾರ್ಮಿಕ ಆಚರಣೆ. ತುಳುನಾಡಿನ ದೈವಾರಾಧನೆಯಂತೆ ವಿಶೇಷವಾಗಿ ನಡೆಯುವ ಈ ಆಚರಣೆಯಲ್ಲಿ ಹೀಗೆ ಕೈನಲ್ಲಿ ದೊಂದಿ ಹಿಡಿದು ಹಾಡು ಹಾಡುತ್ತಾ ನರ್ತಿಸಲಾಗುತ್ತೆ. ಅಷ್ಟೇ, ಇಲ್ಲೂ ಕೂಡ ಪಾತ್ರಿಯೊಬ್ಬರ ಮೈಮೇಲೆ ದೇವಿ ಆವಾಹನೆಯಾಗಿ ಭಕ್ತರಿಗೆ ಅಭಯ ನೀಡುತ್ತೆ. ಹೌದು, ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಿಟ್ಲ ಗ್ರಾಮದ ಕುಕ್ಕಾಜೆಯಲ್ಲಿ ನಡೆದ ಮರಾಠಿ ಸಮಾಜದ ವಿಶೇಷ ಆಚರಣೆ. ಹೀಗೆ ಕೈನಲ್ಲಿ ದೀವಟಿಗೆ ಹಿಡಿದುಕೊಂಡು ಹಾಡು ಹೇಳುತ್ತಾ ವೃತ್ತಾಕಾರವಾಗಿ ಸುತ್ತುತ್ತಾ ನೃತ್ಯ ಮಾಡುವ ಮೂಲಕ ದೇವಿಯ ಆರಾಧನೆ ನಡೆಸಲಾಗುತ್ತದೆ. ಇದರೊಂದಿಗೆ ಕಾಲ ಭೈರವನಿಗೂ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ. ಇವರು ಮೂಲತಃ ಮರಾಠಿಗರೇ ಆಗಿದ್ರೂ ತುಳುನಾಡಿನಲ್ಲಿ ಎಷ್ಟೋ ತಲೆಮಾರುಗಳಿಂದ ನೆಲೆಸಿದ್ದಾರೆ. ಹೀಗಾಗಿ ದೈವಾರಾಧನೆಯಂತೆ ಇವರ ಈ ಗೋಂದೋಳು ಆಚರಣೆ ನಡೆಸಲಾಗುತ್ತೆ. ಮಹಾರಾಷ್ಟ್ರದಲ್ಲಿ ಈ ಆಚರಣೆ ಧಾರ್ಮಿಕ ಕೇಂದ್ರಗಳಲ್ಲಿ ಮಾಡಲಾಗುತ್ತದೆಯಾದರೂ ತುಳುನಾಡಿನಲ್ಲಿ ಕಾಡಿನ ಹುಳಿ ಮರದ ಅಡಿಯಲ್ಲಿ ಮಾಡೋದು ವಾಡಿಕೆ. ಕೆಲವೊಂದು ಸಂದರ್ಭದಲ್ಲಿ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಮೊದಲು ದೇವಿಯ ಅನುಗ್ರಹಕ್ಕಾಗಿ ಮನೆಯಲ್ಲೇ ಮಾಡಲಾಗುತ್ತೆ. 7-8 ಪೂಜಾರಿಗಳು ಶಕ್ತಿ ದೇವತೆಯನ್ನ ಆರಾಧಿಸಿ ಕಾಲ ಭೈರವನಿಗೆ ಪೂಜೆ ಸಲ್ಲಿಸುವ ಮೂಲಕ ಈ ಆಚರಣೆ ನಡೆಯುತ್ತದೆ. ಇದರ ಪೂರ್ಣ ಫಲ ಸಿಗಲು ಕೋಳಿಯನ್ನ ನೀಡೋದು ಕೂಡ ಈ ಆಚರಣೆಯ ಭಾಗವಾಗಿದೆ. ಪಂಚ ದೀವಟಿಗೆಯೊಂದಿಗೆ ನೃತ್ಯ ನಡೆಯುತ್ತಿರುವಾಗಲೇ ಇಲ್ಲಿ ಪಾತ್ರಿಗೆ ದೇವಿಯ ಆವಾಹನೆಯಾಗುತ್ತದೆ. ಇನ್ನು ಹರಕೆಯ ರೂಪದಲ್ಲಿ ಈ ಸೇವೆಯನ್ನ ಬೇರೆ ಸಮುದಾಯದವರು ಕೂಡ ಮಾಡುತ್ತಾರೆಯಾದರೂ ಧಾರ್ಮಿಕ ವಿಧಿವಿಧಾನಗಳನ್ನ ಮರಾಠಿಗರೇ ಮಾಡಬೇಕು. ವಿಟ್ಲ ಗ್ರಾಮದ ಕುಕ್ಕಾಜಿಯಲ್ಲಿ ನಡೆದಿರುವ ಈ ಗೋಂದೋಳು ಪೂಜೆಯಲ್ಲಿ ವಿಶೇಷವಾಗಿ ದೇವಿಯನ್ನ ಆರಾಧಿಸಲಾಗಿದೆ. ರಮಾನಾಥ ಪೂಜಾರಿಯವರ ನಿವಾಸ ದೇವಿ ನಿಲಯದಲ್ಲಿ ಈ ಗೋಂದೋಳು ಪೂಜೆಯನ್ನ ನಡೆಸಲಾಗಿದೆ. ನೂರಾರು ಜನರು ಈ ಗೋಂದೋಳು ಪೂಜೆಯಲ್ಲಿ ಭಾಗವಹಿಸಿ ದೇವಿಯ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ಈ ಸ್ಥಳದಲ್ಲಿ ಮಾತ್ರ ಅಲ್ಲ, ಇಲ್ಲಿ ಬಂದಂತಹ ಭಕ್ತಾದಿಗಳಿಗೆಲ್ಲರಿಗೂ ಸುಖಾಶಾದಿ ನೆಮ್ಮದಿಯನ್ನು ಕೊಟ್ಟು ಅವರವರು ನಂಬಿದಂಥ ಕಾರ್ಯಗಳನ್ನು ಈಡೇರಿಸಿಕೊಟ್ಟು ಅವರ ಕಷ್ಟ ಪರಿಹರಿಸಿಕೊಟ್ಟಿದ್ದಾರೆ. ಸತ್ಯ ಧರ್ಮ ಎಲ್ಲಿದೆಯೋ ಅಲ್ಲಿ ನಂಬಿದಂಥ ಭಕ್ತರಿಗೆ ಸದಾಕಾಲ ಸೂರ್ಯ ದಕ್ಷಿಣ ಮಾಡಿಕೊಂಡಿದ್ದಾರೆ. ಬದಲಾದ ಕಾಲಘಟ್ಟದಲ್ಲಿ ಮರಾಠಿ ಗಿರಿಜನರ ಈ ಗೋಂದೋಳು ಆಚರಣೆ ತುಳುನಾಡಿನ ಆಚರಣೆಯಾಗಿ ಬದಲಾಗಿರೋದೇ ವಿಶೇಷ.